ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾದಿಂದಾಗಿ ಮೂವರ ಬಲಿ ವಿಚಾರವಾಗಿ ಐವನ್ ಹೇಳಿಕೆಯನ್ನ ನೀಡಿರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾದಿಂದಾಗಿ ಮೂವರು ಸಾವನ್ನಪ್ಪಿದ್ದಾರೆ. ಆದರೆ ಇದರ ಮೂಲ ಪತ್ತೆ ಹಚ್ಚುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ ಅಂತ ವಿಧಾನ ಪರಿಷತ್ ಸದಸ್ಯ ಐವನ್ ಅವರು ಆರೋಪಿಸಿರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲ ಬಲಿ ಏಪ್ರಿಲ್ 19, ಎರಡನೇ ಬಲಿ ಏಪ್ರಿಲ್ 24ಕ್ಕೆ, ಏಪ್ರಿಲ್ 30ಕ್ಕೆ ಮೂರನೇ ಬಲಿಯಾಗಿದೆ. ಇಷ್ಟು ಆತಂಕಕಾರಿ ಘಟನೆ ನಡೆದ್ರು ಇನ್ನೂ ಮೂಲ ಪತ್ತೆಯಾಗಿಲ್ಲ. ಘಟನೆ ನಡೆದು 18 ದಿನಗಳಾಗಿವೆ. ಜಿಲ್ಲಾಡಳಿತ ಇದರಲ್ಲಿ ವಿಫಲತೆಯನ್ನ ಕಂಡಿದೆ. ಫಸ್ಟ್ ನ್ಯೂರೋದಿಂದಾಗಿ ಈ ಸೋಂಕು ಹಬ್ಬಿ ಇಷ್ಟು ಬಲಿಯಾಗಿದೆ. ಉಸ್ತುವಾರಿ ಸಚಿವರು ಕ್ರಮ ಕೈಗೊಳ್ತೇನೆ ಅಂತ ಹೇಳ್ತಾರೆ. ಆದ್ರೆ ಇದುವರೆಗೆ ಮೂಲ ಕಂಡುಕೊಳ್ಳುವಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ವಿಫಲಗೊಂಡಿದ್ದಾರೆ ಅನ್ನುವಂಥದ್ದು ಐವನ್ ಅವರು ಹೇಳಿರುವಂತದ್ದು. ಫಸ್ಟ್ ನ್ಯೂರೋದಿಂದ ಸೋಂಕು ಹರಡಿದ ಬಗ್ಗೆ ತನಿಖೆ ನಡೆಸ್ತಾ ಇಲ್ಲ. ತನಿಖೆ ನಡೆಸದೇ ಇರೋದು ಅನುಮಾನಗಳಿಗೆ ಕಾರಣವಾಗಿದೆ ಅಂತ ವಿಧಾನ ಪರಿಷತ್ ಸದಸ್ಯ ಐವನ್ ಅವರು ಆರೋಪಿಸಿರುವಂತದ್ದು. 23 ದಿವಸಗಳಾಗಿದೆ. ಅದು ಏಪ್ರಿಲ್ 19ರಂದು ಮೊದಲ ಡೆತ್ ಆಯಿತು, ಬಂಟ್ವಾಳ ಕಸುಬದ ಮಹಿಳೆಯರು. ನಂತರ ಸೆಕೆಂಡ್ ಡೆತ್ ಆಯಿತು 23rd of April. ಅದು ಫಸ್ಟ್ ನ್ಯೂರೋದಿಂದ ಅವರು 21ಕ್ಕೆ ಡಿಸ್ಚಾರ್ಜ್ ಆದರು, 23ಕ್ಕೆ ತೀರಿ ಹೋದರು. ಇಷ್ಟು ಎರಡೂ ಘಟನೆಗಳು ಬಹಳ ಆತಂಕಕಾರಿ ಆಗಿದ್ರು ಕೂಡ ಇಂದಿನ ದಿನದವರೆಗೆ ಅದರ ಮೂಲ ಎಲ್ಲಿ ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ಉಸ್ತುವಾರಿ ಮಂತ್ರಿಗಳು ಸಹಿತ ನಮ್ಮ ಆಡಳಿತ ಸಹಿತ ಸಂಪೂರ್ಣವಾಗಿ ವಿಫಲ ಆಗಿದೆ. ಎವ್ರಿ ಡೇ ಉಸ್ತುವಾರಿ ಮಂತ್ರಿಗಳು ಹೇಳ್ತಾರೆ ಮೂಲ ಹುಡುಕಿ, DC ಹೇಳ್ತಾರೆ ಮೂಲ ಹುಡುಕ್ತೇವೆ, MP ಹೇಳ್ತಾರೆ ಮೂಲ ಹುಡುಕ್ತೇವೆ, ಶಾಸಕರುಗಳು ಹೇಳ್ತಾರೆ ಮೂಲ ಹುಡುಕ್ತೇವೆ, ನಾವು ವಿರೋಧ ಪಕ್ಷದವರು ಪ್ರತಿಪಕ್ಷದವರು ಕೂತು ಹೇಳ್ತೇವೆ ಮೂಲವನ್ನು ಹುಡುಕಿ. ಇಷ್ಟು ಗಂಭೀರವಾದ ವಿಚಾರಕ್ಕೆ 18 ದಿವಸ ಆದರೂ ಕೂಡ ಮೂಲ ಹುಡುಕ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳೋದು ಒಂದು ಗಂಭೀರ ವಿಚಾರ. ಇದಕ್ಕೆ ಕಾರಣಗಳೇನು ಅಂತ ನಾನು ಉಸ್ತುವಾರಿ ಮಂತ್ರಿಗಳ ಹತ್ರ ಕೇಳಲಿಕ್ಕೆ ಬಯಸ್ತೀನಿ. ಉಸ್ತುವಾರಿ ಮಂತ್ರಿಗಳು ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನಿನ್ನೆ ಸ್ಟೇಟ್ಮೆಂಟ್ ಇವತ್ತು ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ. ನಾನು ನಾಳೆ ಸಂಜೆ ಒಳಗಡೆ ಕ್ರಮ ತಗೊಳ್ತೇನೆ. ಇದು ಕ್ರಮ ತೆಗೆದುಕೊಳ್ಳುವ ಪ್ರಶ್ನೆ ಅಲ್ಲ, ಇದು ಗಂಭೀರತೆಯ ಪ್ರಶ್ನೆ. ನೀವು ಕ್ರಮ ತೆಗೆದುಕೊಳ್ಳುವುದರಿಂದ ಏನೂ ಲಾಭ ಆಗುವುದಿಲ್ಲ. ನೀವು ಕ್ರಮ ತೆಗೆದುಕೊಳ್ತೀರಿ ಅಂದರೆ ಇಲ್ಲೇ ಒಂದು ಕಡೆ ನಿಮ್ಮ ಈ ರೋಗವನ್ನು ಮೂಲ ಕಂಡು ಹುಡುಕ್ಲಿಕ್ಕೆ ನೀವು ವಿಫಲರಾಗಿದ್ದೀರಿ ಅಂತ ಅರ್ಥ. ನಿಮ್ಮ ನಿಗ್ಲಿಜೆನ್ಸ್ ತೋರಿಸ್ತದೆ. ಈ ನಿಗ್ಲಿಜೆನ್ಸು ಇಡೀ ರಾಜ್ಯಕ್ಕೆ ಮತ್ತು ಜಿಲ್ಲೆಗೆ ಆತಂಕಕ್ಕೆ. ಜಿಲ್ಲೆಯಲ್ಲಿರುವ ಹೊರ ರಾಜ್ಯದ ಕಾರ್ಮಿಕರು ತಮ್ಮ ಊರಿಗೆ ತೆರಳುವ ವಿಚಾರದ ಬಗ್ಗೆ ಐವನ್ ಪ್ರತಿಕ್ರಿಯೆ ನೀಡಿರುವಂತದ್ದು. ಜಿಲ್ಲಾಡಳಿತದಿಂದ ಎಲ್ಲಾ ಕಾರ್ಮಿಕರಿಗೆ ರೈಲು ಸಂಚಾರ ವ್ಯವಸ್ಥೆ ಇದೆ. ಆದರೆ ಇದರಲ್ಲೂ ಕೇಂದ್ರ ಸರ್ಕಾರ ಕಾರ್ಮಿಕರಿಂದ ಹಣ ವಸೂಲಿ ಮಾಡಿದೆ. ಕೆಎಸ್ಆರ್ಟಿಸಿ ಬಸ್ಗೆ 40 ರೂಪಾಯಿ ಮತ್ತು ರೈಲಿನಲ್ಲಿ ಸಂಚರಿಸುವ ಕಾರ್ಮಿಕರಿಂದ ಹಣ ವಸೂಲಿ ಮಾಡಿದ್ದಾರೆ ಅಂತ ಐವನ್ ಆರೋಪಿಸಿರುವಂತದ್ದು. ಕಾರ್ಮಿಕರನ್ನ ಕಳುಹಿಸಿಕೊಡುವಲ್ಲಿ ಸರ್ಕಾರದ ನಿರ್ದೇಶನವನ್ನ ಜಿಲ್ಲಾಡಳಿತ ಪಾಲಿಸಿಲ್ಲ. ಸೇವಾ ಸಿಂಧು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಸರ್ಕಾರ ಆದೇಶವನ್ನ ಮಾಡಿದೆ. ಆದರೆ ಸರ್ಕಾರದ ಆದೇಶವಿದ್ರೂ ಕೂಡ ಜಿಲ್ಲಾಡಳಿತ ಯಾವುದನ್ನ ಕೂಡ ಪಾಲಿಸಿಲ್ಲ. ಕಾರ್ಮಿಕರನ್ನ ಯಾವುದೇ ರೀತಿಯ ಭದ್ರತೆ ಇಲ್ಲದೆ ರೈಲ್ವೆ ನಿಲ್ದಾಣಕ್ಕೆ ಶಿಫ್ಟ್ ಮಾಡಲಾಗಿದೆ. ರೈಲ್ವೆ ನಿಲ್ದಾಣದಿಂದ ಜಿಲ್ಲಾಡಳಿತ ಹಣ ವಸೂಲಿಗೆ ಮಾಡ್ತಾ ಇದೆ. ಜಿಲ್ಲೆಯ ಸಂಸದರು ಎಲ್ಲಿದ್ದಾರೆ? ಈಗ ಧ್ವನಿ ಎತ್ತಲಿ, ಅಸಂಘಟಿತ ಕಾರ್ಮಿಕರ ಧ್ವನಿಯಾಗಲಿ ಅಂತ ಐವನ್ ಅವರು ಆರೋಪಿಸಿರುವಂತದ್ದು. ಅಂತಾರಾಜ್ಯ ಸಮಸ್ಯೆಗಳ ಸಂಸದರಾಗಿ ಧ್ವನಿ ಎತ್ತಬೇಕು ಅಂತ ಐವನ್ ಹೇಳಿಕೆಯನ್ನ ನೀಡಿರುವಂತದ್ದು. ಜಾರ್ಖಂಡ್ಗೆ ಹೋಗೋರು ಎಷ್ಟು ಕಲೆಕ್ಟ್ ಮಾಡ್ತೀರಿ? 960 ಪ್ಲಸ್ 40 ರೂಪೀಸ್ KSRTC ಚಾರ್ಜ್. 1,000 960 ಪ್ಲಸ್ 40 ರೂಪಾಯಿ KSRTC ಅವರು ಎಲ್ಲಿ ಇರ್ತಾರೋ ಅಲ್ಲಿ ತಂದು ಬಿಡ್ಲಿಕ್ಕೆ 40 ರೂಪಾಯಿ ಚಾರ್ಜ್ ಮಾಡ್ತೀರಿ. ಇನ್ನು ನಿಮ್ದು ಚಾರ್ಜ್ ಇದ್ರೆ ಹಾಕಿ. MLA MP ಘೋಷಣೆ ಮಾಡಿದ್ದಕ್ಕೆ ಆ್ಯಡ್ ಮಾಡಿ. ನೀವು ಪೇಪರ್ ಪ್ರಕಟಣೆ ಕೊಟ್ಟು ಅದಕ್ಕೂ ಚಾರ್ಜ್ ಆ್ಯಡ್ ಮಾಡಿ. ಇದು ನೀವು ಬಡವರಿಂದ ತಗೊಳ್ಳೋದು, ಕೂಲಿ ಕಾರ್ಮಿಕರಿಂದ ತಗೊಳ್ಳೋದು. 40 ರೂಪಾಯಿ KSRTC ಚಾರ್ಜಸ್ ಅಂಡ್ ಪ್ಲಸ್ 960 ರೂಪೀಸ್ ಟ್ರೈನ್ ಚಾರ್ಜಸ್. ಜನರಲ್ ಬೋಗಿಯಲ್ಲಿ ಕಳಿಸ್ತೀರಿ, ಊಟ ಕೊಟ್ಟು ಊಟಕ್ಕೆ ಚಾರ್ಜ್ ಹಾಕ್ತೀರಿ. ಅವ್ರು 3 ದಿವಸಗಳ ಕಾಲ ಪ್ರಯಾಣ ಮಾಡ್ತಾರೆ, ಆಗ ಊಟ ಏನು ಮಾಡ್ತೀರಿ ಅಂತ ನೀವು ಕೇಳಿ